ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317D ಅಧೀನದಲ್ಲಿರುವಂತಹ ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳಾದೇವಿ ಇದರ 2020-21ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಗರದ ಮಲ್ಲಿಕಟ್ಟೆ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಮಂಗಳೂರಿನ ಮಲ್ಲಿಕಟ್ಟೆ ಲಯನ್ಸ್ ಸೇವಾ ಮಂದಿರದಲ್ಲಿ ಕೋವಿಡ್-19 ಸರ್ಕಾರಿ ಮಾರ್ಗಸೂಚಿಗಳ ಅನುಸಾರವೇ ಕಾರ್ಯಕ್ರಮ ನಡೆಯಿತು. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317D ರೀಜನ್ 6 ಝೋನ್ 1 ಅಧೀನದಲ್ಲಿ ಬರುವಂತಹ ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳಾದೇವಿ ಇದರ ಸಂಸ್ಥಾಪನಾ ದಿನಾಚರಣೆ ಮತ್ತು 2020-21ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಎರಡು 2019-20ನೇ ಸಾಲಿನ ಅಧ್ಯಕ್ಷರಾದ ಲಯನ್ ಸಂಜ್ಯೋತಿ ಶೇಕಾಯಕಿ ಅವರು ನೂತನ ಅಧ್ಯಕ್ಷ ಲಯನ್ ಚಂದ್ರಹಾಸ್ ಕೆ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಇನ್ನು 2020-21ನೇ ಸಾಲಿನ ಕಾರ್ಯದರ್ಶಿಯಾಗಿ ಲಯನ್ ಭಾರತಿ ವಿ ಶೆಟ್ಟಿ, ಖಜಾಂಚಿಯಾಗಿ ಲಯನ್ ಪ್ರದೀಪ್ ಕುಮಾರ್ ಶೆಟ್ಟಿ ಆಯ್ಕೆಯಾದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಡಿಸ್ಟ್ರಿಕ್ಟ್ 317Dನ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. 44 ವರ್ಷಗಳ ಆಶೆ ಏನಿತ್ತು ಅದು ಕಳೆದ ವರ್ಷ ಯಶಸ್ವಿಯಾಗಿದೆ. ಮೋಸ್ಟ್ಲಿ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಅನಿತಾ ಮೇಡಮ್ ಇದ್ದಾರೆ, ನಾನು ಅವರ ಹತ್ರ ಕೆಲವು ಸರಿ ಹೇಳಿದೆ, ನಮ್ಮ ಜಿಲ್ಲೆಯಲ್ಲಿ ಒಂದು ಗೆರೆ ಇರುವ ನಾಯಕರು ಅಂತೇಳಿ, ಗೆರೆ ಅಂತ ಹೇಳಿದ್ರೆ ಅಂತಿಂತ ಗೆರೆ ಇಲ್ಲ ಗೂಮ್ಸ್ ಅವರು. ಯಾಕಂದರೆ ಪ್ರತಿ ಕೆಲಸ ಅವರದ್ದು ಭಾರಿ ಸುಲಭದಲ್ಲಾಗಿದೆ. ಆಲ್ಮೋಸ್ಟ್ ಮಾರ್ಚಿನವರೆಗೆ ಎಲ್ಲ ಇನ್ಸ್ಟಾಲೇಷನ್ ಏನೆಲ್ಲ ಕಾರ್ಯಕ್ರಮಗಳಾಗಬೇಕಿತ್ತು ಎಲ್ಲ ಆಯಿತು. ಮತ್ತಿದ್ದದು ಒಂದು ತಿಂಗಳು 15 ದಿವಸದ್ದು ಮಾತ್ರ. ಹಾಗಾಗಿ ಕಳೆದ ವರ್ಷ ಈ ಜಿಲ್ಲೆಯನ್ನು ಗೂಮ್ಸ್ ಅವರು ಯಶಸ್ವಿಯಾಗಿ ನಡೆಸಿದ್ದಾರೆ. ಜಿಲ್ಲೆಗೆ ಏನೆಲ್ಲ ಅಗತ್ಯ ಇದೆ ಅದನ್ನೆಲ್ಲ ತಮ್ಮ ನಾಯಕತ್ವದ ಮೂಲಕ ನೀಡಿದ್ದಾರೆ. ಮಂಗಳಾದೇವಿಗೂ ಸಹ ಒಂದು ಹಿರಿಮೆಯನ್ನು ಗವರ್ನರ್ ಆಗಿ ಗೂಮ್ಸ್ ಅವರು ತಂದಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರ ಕನಸನ್ನು ಹೆಮ್ಮೆಯಿಂದ ಈ ಜಿಲ್ಲೆಯನ್ನು ನಡೆಸಿ ಯಶಸ್ವಿ ಗವರ್ನರ್ ಅಂತೇಳಿ ಗೂಮ್ಸ್ ಅವರು ರೂಪಿಸಿದ್ದಾರೆ. ನೂತನ ಅಧ್ಯಕ್ಷ ಲಯನ್ ಚಂದ್ರಹಾಸ್ ಕೆ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ. ಎಲ್ಲರ ಸಲಹೆಯನ್ನ ಪಡೆದುಕೊಂಡು ಕೆಲಸ ನಿರ್ವಹಿಸುತ್ತೇವೆ ಅಂತ ಹೇಳಿದರು. ಅವುಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ನಾವೇನೇನು ಯೋಚನೆ ಮಾಡಿಟ್ಟಿರ್ತೇವೆ ಅವುಗಳನ್ನು ಮಾಡಲಿಕ್ಕೆ ಪ್ರತಿ ಹಂತದಲ್ಲಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳ್ತೇನೆ, ನನ್ನ ಕ್ಲಬ್ಬಿನವರು, ನನ್ನ ಸೀನಿಯರ್ಸ್ಗಳು ಅಥವಾ ಬೇರೆ ಕ್ಲಬ್ಬಿನ ನಮ್ಮ ಫ್ರೆಂಡ್ಸ್ಗಳು ಅವರ ಮುಖಾಂತರ ನನಗೆ ಯಾವುದೆಲ್ಲ ಮಾದರಿ ಗೈಡೆನ್ಸ್ ಸಪೋರ್ಟನ್ನು ನಾನು ಕೇಳಬೇಕಂತ ಇದ್ದೇನೆ, ಅವುಗಳನ್ನು ನಾನು ನಿಮ್ಮ ನಿರೀಕ್ಷೆಯಲ್ಲಿದ್ದೇನೆ. ನನ್ನ ಹೋಪ್ಸ್ನ ಪ್ರಕಾರ ಐ ಆಮ್ ಗೆಟಿಂಗ್ ದೋಸ್ ಸಪೋರ್ಟ್ಸ್ ಫ್ರಮ್ ಯು ಆಲ್ ಪೀಪಲ್. ಈ ವೇಳೆ 2019-20ನೇ ಸಾಲಿನ ಕಾರ್ಯದರ್ಶಿ ಲಯನ್ ನೀತಾ ಪಿ ಪಕ್ಕಳ, ಕೋಶಾಧಿಕಾರಿ ಲಯನ್ ಚಂದ್ರಶೇಖರ ವಿ ಕರ್ಕೇರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 ನ್ಯೂಸ್ 24/7 ಮಂಗಳೂರು.